ನಂದನಂದ ಆನಂದ ನಂದನಂದ ಗೋವಿಂದ ನಂದನಂದ ಗೋಪಾಲ ಗೋಪಾಲ ನಂದನಂದ ಆನಂದ ನಂದನಂದ ಗೋವಿಂದ ನಂದನಂದ ಗೋಪಾಲ ಗೋಪಾಲ ಮುಂಬೈ ಮೀರಾಕೋಟ್ ಪೂರ್ವದ ಪಲಿಮಾರು ಮಠದ ಶ್ರೀ ಬಾಲಾಜಿ ಸನ್ನಿಧಿಯಲ್ಲಿ ನವರಾತ್ರಿ ಉತ್ಸವ ಶುದ್ಧ ಭಕ್ತಿಯಿಂದ ಉಡುಪಿ ಪಲಿಮಾರು ಮಠದ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಆಶೀರ್ವಚನದೊಂದಿಗೆ ಶ್ರೀ ಮಠದ ಟ್ರಸ್ಟಿಗಳಾದ ಸಚ್ಚಿದಾನಂದ ರಾಮ್ ನೇತೃತ್ವದಲ್ಲಿ ಸೆಪ್ಟೆಂಬರ್ 30ರಂದು ವಿವಿಧ ಧಾರ್ಮಿಕ ಆಧ್ಯಾತ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನವರಾತ್ರಿ ಉತ್ಸವವು ಜರುಗಿತು. ನವರಾತ್ರಿಯ ಕೊನೆ ದಿನ ಅಂದ್ರೆ ವಿಜಯದಶಮಿಯಂದು ಶ್ರೀ ಕ್ಷೇತ್ರದಲ್ಲಿ ದೇವರಿಗೆ ಉತ್ಸವ ಬಲಿ, ಮಹಾರಥೋತ್ಸವದ ಶೋಭಾಯಾತ್ರೆ, ಶ್ರೀ ಕ್ಷೇತ್ರದ ಬ್ರಹ್ಮೋತ್ಸವವು ನೆರವೇರಿತು. ಈ ಪರ್ವಕಾಲದಲ್ಲಿ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರಿಂದ ಭಕ್ತರಿಗೆ ಆಶೀರ್ವಚನದೊಂದಿಗೆ ಪ್ರವಚನ ಕಾರ್ಯಕ್ರಮವೂ ನೆರವೇರಿತು. ಶ್ರೀ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮವಾಗಿ ವಿದ್ವಾನ್ ರಾಧಾಕೃಷ್ಣ ಭಟ್ ಅವರ ಪೌರೋಹಿತ್ಯದಲ್ಲಿ ಚಂಡಿಕಾ ಹೋಮ ಹಾಗೂ ಶ್ರೀ ಕ್ಷೇತ್ರದ ಪರಿವಾರ ದೇವರಿಗೆ ವಿಶೇಷ ಪೂಜೆ ನೆರವೇರಿತು.
ನಂದ ನಂದ ಆನಂದ ನಂದ ನಂದ ಗೋವಿಂದ ನಂದ ನಂದ ಗೋಪಾಲ ಗೋಪಾಲ ಗೋವಿಂದ ಗೋವಿಂದ ಗೋಪಾಲ ಗೋಪಾಲ ಗೋವಿಂದ
ಗೋವಿಂದ ಗೋವಿಂದ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ 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 ಹರಿ ಗೋವಿಂದ ಹರಿ ಗೋವಿಂದ ಗೋವಿಂದ ಆ ಹರಿ ಗೋವಿಂದ ಗೋವಿಂದ ಆ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ इसीलिए रखा है कि हम लोग जितने अपने पास शक्ति है, श्रद्धा है, उस रूप से हम जो भी अपना द्रव्य को देंगे वह उस मंदिर के सोने की चादर चढ़वाने के काम में जाता है। ऐसे में
आज के दिन हम लोग 3 तरह से पहले द्रव्यों से माने चावल और शक्कर से भगवान राम जी का और परम पूज्य स्वामी जी का अभी यहाँ पे तुलाभार सेवा होगा। उसके बाद मिठाई से माने खजूर और चावल, खजूर के साथ और खंड शक्कर के साथ जो है ये करना होगा। और उसके बाद सिक्कों से माने सोना तो अब नहीं मिलता है, इसका हमसे जो अपने को मिलने वाला सोना बोलता हमारे सिक्का है, उन सिक्का से हम तुलाभार करने का संकल्प किया है। ಶ್ರೀಕೃಷ್ಣ ಕೋಟ್ಯ ಹಾಗೂ ದಂಪತಿ ಮತ್ತು ಪರಿವಾರಕ್ಕೆ ಪಲಿಮಾರು ಮಠದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ಖಂಡ ಶಕ್ಕರ ಹಾಗೂ ಉತ್ತುತ್ತೆ ಖರ್ಜೂರದ ಒಣ ಖರ್ಜೂರದ ಮೂಲಕ ಶ್ರೀ ಶ್ರೀ ವಿದ್ಯಾಧೀಶ ಶ್ರೀಯುತ ಶ್ರೀಪಾದಂಗಳವರಿಗೆ ತುಲಾಭಾರವನ್ನು ಶ್ರೀ 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 ವಿದ್ಯಾಧೀಶ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ 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 ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ 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 ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ 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 ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ
ಗೋವಿಂದ ಗೋವಿಂದ ಆ ಹರಿ ಗೋವಿಂದ ಗೋವಿಂದ ಆ ಗೋವಿಂದ ಹರಿ ಗೋವಿಂದ. ರಾಮದೇವರ ಧನುಸ್ಸನ್ನು ಧಾರಾಕಾರವಾಗಿ ಹರಿಸಿರ್ತಕ್ಕಂತಹ ರಾಮಸ್ಯ ಪ್ರಿಯದರ್ಶಿ ರಾಮದೇವರಿಗೆ ಮಡದಿಯಾದ ಸೀತಾದೇವಿಯ ದರ್ಶನ ಆದ ದಿವಸ ಇವತ್ತು. ಅದೇ ರೀತಿ ದ್ವಾಪರಯುಗಕ್ಕೆ ಸಂಬಂಧಪಟ್ಟ ದಿನ ಇವತ್ತು. ಪಾಂಡವರು ಅಜ್ಞಾತವಾಸಕ್ಕೆ ಹೋದರು. ಪಾಂಡವರು 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸ. ಈ ಕಥೆಯನ್ನು ನಾವು ಕೇಳಿದರೆ ಇಷ್ಟು ಸ್ಪಷ್ಟ ನಮಗೆ. ಪಾಂಡವರು ಯಾರಿಗೂ ದ್ರೋಹ ಮಾಡಲಿಲ್ಲ. ಪಾಂಡವರು ಅಂದರೆ ಧರ್ಮಾತ್ಮರು. ಆದರೆ ಪಾಂಡವರು ಧರ್ಮದಲ್ಲಿ ಇದ್ದರೂ ಕೂಡ ದುಷ್ಟರಿಂದಾಗಿ 12 ವರ್ಷ ವನವಾಸ ಮಾಡಬೇಕಾಯಿತು, 1 ವರ್ಷ ಅಜ್ಞಾತವಾಸ ಮಾಡಬೇಕಾಯಿತು. ಅಷ್ಟೇ 13 ವರ್ಷ ವನವಾಸ ಮಾಡಿದ ಬಳಿಕ ಅಜ್ಞಾತವಾಸದ ಮುಗಿದು ಜ್ಞಾತವಾಸ ಆರಂಭವಾದ ದಿವಸ ಪಾಂಡವರು ತನ್ನ ಬಿಲ್ಲು ಬಾಣ ಆಯುಧಗಳನ್ನೆಲ್ಲ ಶಮಿ ವೃಕ್ಷದಲ್ಲಿ ಅಡಗಿಸಿಟ್ಟಿದ್ರೆ ಇವತ್ತು ವಿಜಯದಶಮಿಯ ದಿವಸ, ವಿಜಯದ ಶಮಿ ದಿವಸ, ಶಮಿ ವೃಕ್ಷದಲ್ಲಿ ಪಾಂಡವರ ಆಯುಧ ಸಿಕ್ಕಿರತಕ್ಕಂತಹ ದಿವಸ ಅಂತಂದರೆ ನಮ್ಮ ಪಾಲಿಗೆ, ಪಾಂಡವರ ಪಾಲಿಗೆ ಅಜ್ಞಾತವಾಸ ಮುಗಿದು ಇಡೀ ಜಗತ್ತಿಗೆ ತನ್ನ ದರ್ಶನ ಕೊಟ್ಟ ದಿವಸ ಇದು. ಹಾಗಾಗಿ ನಮಗೆ ಕಷ್ಟಕಾಲದ ಅಜ್ಞಾತವಾಸ ಮುಗಿಯುವ ದಿವಸ ಈ ವಿಜಯದಶಮಿ ಅಂತ ನಾವು ಆಲೋಚನೆ ಮಾಡಿದರೆ ಕಷ್ಟ ಎಲ್ಲ ಪರಿಹಾರ ಮಾಡುವ ಒಳ್ಳೆಯ ವಿಜಯದಶಮಿ ಇವತ್ತು. ಬರೀ ಪಾಂಡವರ ಕಷ್ಟ ಅಷ್ಟೇ ಅಲ್ಲ, ನಾವು ಧರ್ಮಾತ್ಮರಾಗಿದ್ದರೆ, ಕೃಷ್ಣನಿಗೆ ನಾವು ನಿಷ್ಠರಾಗಿದ್ದರೆ, ಧರ್ಮದ ಹಿಂದೆ ನಾವು ಹೋಗಿದ್ದರೆ ನಮಗೆ ದೇವರು ಜಯ ಕೊಡುವ ಪರಮ ಪಾವನವಾದ ದಿವಸ ವಿಜಯದಶಮಿ ಇವತ್ತು. ಇದು ದ್ವಾಪರಯುಗಕ್ಕೆ ಸಂಬಂಧಪಟ್ಟ ದಿವಸ ಆಗಿದ್ದರೆ, ಕಲಿಯುಗಕ್ಕೆ ಬಂದರೆ ಕಲಿಯುಗದ ಹೆದ್ದೈವ ವೆಂಕಟರಮಣ, ತಿರುಮಲೇಶ, ತಿರುಪತಿಯ ಶ್ರೀನಿವಾಸ. ಹಾಗಾಗಿ ಶ್ರೀನಿವಾಸನ ಭವ್ಯವಾದ ಬ್ರಹ್ಮೋತ್ಸವ ಆಗತಕ್ಕ ಪರಮ ಪಾವನವಾದ ದಿವಸ ಅಂತಂದರೆ ಕಲಿಯುಗದ ವೆಂಕಟರಮಣನ ಭಕ್ತರಿಗೆ ಹಬ್ಬದ ದಿವಸ ಇವತ್ತು. ಅಷ್ಟೇ ಅಲ್ಲ, ನಮಗೆ ಗುರುಗಳನ್ನು, ಮಧ್ವರನ್ನು, ಮಧ್ವಾಚಾರ್ಯರನ್ನು ಭೂಮಿಗೆ ಕೊಟ್ಟ ಪರಮ ಪಾವನವಾದ ದಿವಸ ವಿಜಯದಶಮಿ, ಮಧ್ವ ಜಯಂತಿ ದಿವಸ ಇವತ್ತು. ನಮಗೆಲ್ಲ ಗುರುಗಳನ್ನು, ದೇವರನ್ನು ಎಲ್ಲರನ್ನು ಕಲಿಸ್ತಕ್ಕಂತಹ ದಿವಸ ಇವತ್ತು. 9 ದಿವಸದ ನವರಾತ್ರಿ, 10ನೇ ದಿವಸದ ಇವತ್ತು ಶ್ರೀನಿವಾಸ ದೇವರ ಬ್ರಹ್ಮೋತ್ಸವ, ಅದರ ಜೊತೆಗೆ ಮಧ್ವ ಜಯಂತಿಯ ಉತ್ಸವ. ನವರಾತ್ರಿ ಅಂತಂದರೆ ಹಿಂದೂಗಳಿಗೆ ಶ್ರೇಷ್ಠವಾದ ದಿವಸ ಇವತ್ತು. ಹಿಂದೂಗಳಿಗೆ ಒಂದು ದೇವಸ್ಥಾನ ಆಯಿತು ಅಂತಂದರೆ ಬರೀ ಹಿಂದೂಗಳು ಮಾತ್ರ ಬದುಕುವುದಲ್ಲ. ನೀವು ನೋಡಿಬೇಕಿದ್ರೆ ಒಂದು ದೇವಸ್ಥಾನ ಒಂದು ಆಯಿತು ಅಂತಂದರೆ ಅಕ್ಕಪಕ್ಕದಲ್ಲಿ ಎಲ್ಲ ವರ್ಗದವರು ಅಂಗಡಿ ಹಾಕಿ ಕೂತಿರ್ತಾರೆ. ಪ್ರಾಯಶಃ ಹಿಂದೂಗಳ ಅಂಗಡಿಗಿಂತ ಮುಸಲ್ಮಾನರ ಅಂಗಡಿಯೇ ಜಾಸ್ತಿ ಇರುವುದು. ಹಾಗಾಗಿ ನವರಾತ್ರಿ ಹಬ್ಬ ಅಂತಂದರೆ ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ, ವ್ಯಾಪಾರ ಆಗುವುದರಿಂದ ಮುಸಲ್ಮಾನರಿಗೂ ಇದು ಹಬ್ಬನೇ. ಹಾಗಾಗಿ ಭಾರತದಲ್ಲಿದ್ದವರಿಗೆ ಎಲ್ಲರಿಗೂ ಹಬ್ಬ ದಿವಸ ಈ ನವರಾತ್ರಿಯ ಹಬ್ಬ. ಆದರೆ ದುರಂತ ಅಂತಂದರೆ ಇಷ್ಟೆಲ್ಲ ಇದ್ದರೂ ಕೂಡ ನಾವು ಹಿಂದೂಗಳು, ನಾವು ಎಲ್ರಿಗೂ ಅನುಕೂಲ ಆಗಬೇಕು, ಎಲ್ಲರೂ ಒಳ್ಳೆಯವರಾಗಿರಬೇಕು ಅಂತ ನಾವು ಚಿಂತನೆ ಮಾಡಿದರೆ, ನೀವು ಕಲ್ಕತ್ತಾಕ್ಕೆ ಹೋದರೆ ಅಲ್ಲಿ ಕಲ್ಕತ್ತಾದಲ್ಲಿ ಏನು ದುರಂತ ಅಂತಂದರೆ ನವರಾತ್ರಿ ಮುಗಿದಿದೆ ಇವತ್ತು, ನಾಳೆ ಮೊಹರಂ ಇದೆ. ಅವ್ರು ಏನು ಮಾಡಿದರು ಅಂತಂದರೆ ಅಲ್ಲಿಯ ಆ ಅಧಿಕಾರಿಗಳು ಅವರು ಮಾಡಿದ ಕೆಲಸ ಏನು ಅಂತಂದರೆ ನವರಾತ್ರಿಯ ಈ ದುರ್ಗಾದೇವಿಯ ಪೂಜೆಯನ್ನು ಮಾಡಿ ಮೆರವಣಿಗೆ ಮಾಡಬೇಕಾಗಿದ್ದರೆ ನಾಳೆ ನಾಡ್ದು ಮೆರವಣಿಗೆಯನ್ನು ಬ್ಯಾನ್ ಮಾಡಿದ್ದಾರೆ. ಎಂಥ ದುರಂತ ನೋಡಿ. ನಮ್ಮ ಹಿಂದೂಗಳಾಗಿ, ನಮ್ಮ ಹಿಂದೂಗಳ ಸರ್ವೋತ್ಕೃಷ್ಟವಾದ ಉತ್ಸವ ಆಗಿದ್ದರೆ ಆ ಉತ್ಸವದಲ್ಲಿ ಆ ದುರ್ಗಾದೇವಿಯ ಮೆರವಣಿಗೆ ಮಾಡಬಾರ್ದು ಅಂತ ಮಾಡುವ ಒಂದು ಮುಖ್ಯಮಂತ್ರಿಗಳು ನಮ್ಮ ದೇಶದಲ್ಲಿದ್ದಾರೆ ಅಂತಂದರೆ ಅದಕ್ಕಿಂತ ದೊಡ್ಡ ಕಳಂಕ ನಮ್ಮ ಪ್ರಪಂಚಕ್ಕೆ ಮತ್ತೊಂದಿಲ್ಲ. ಎಷ್ಟು ಆಶ್ಚರ್ಯ ಅಂತಂದರೆ ನಮ್ಮ ದೇವರು ಎಷ್ಟು ದೊಡ್ಡವರು ಅಂತಂದರೆ ಅವರು ಮುಖ್ಯಮಂತ್ರಿಗಳು ಬ್ಯಾನ್ ಮಾಡಿದರು. ಆದರೆ ನನಗೆ ಗೊತ್ತಿಲ್ಲ ಅವರಿಗಿಂತ ಒಂದು ದೊಡ್ಡ ಜಾಗ ಇದೆ ಅಂತ. ಅದು ಯಾವುದು ಅಂದರೆ ಕೋರ್ಟ್. ಕೋರ್ಟ್ ಅಂದರೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಹಿಂದೂಗಳ ಉತ್ಸವಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮುಖ್ಯಮಂತ್ರಿಗಳು ಮಾಡಿ ಕೊಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ ಅಂತಂದರೆ ಹಿಂದೂಗಳಿಗೆ ಸಿಕ್ಕಿರತಕ್ಕಂತಹ ಒಂದು ಜಯ ಇದು. ಅಂದರೆ ಇದು ಒಂದು ಸರ್ಕಾರ ಮಾಡಬೇಕಾದ ಕೆಲಸ. ಇವತ್ತು ನಮ್ಮ ನ್ಯಾಯಾಲಯ
ಮಾಡಿದೆ. ಅದು ನ್ಯಾಯಾಲಯ ಇದ್ದದ್ರಿಂದ ವ್ಯಕ್ತಿಗಳಿಗೆ ನ್ಯಾಯ ಸಿಕ್ಕಿದೆ. ನಾವೆಲ್ಲ ಆ ದುರ್ಗಾದೇವಿಯಲ್ಲಿ ಮಾಡಬೇಕಾದ ಪ್ರಾರ್ಥನೆ ಇಷ್ಟೇ. ನಮ್ಮ ಅಧಿಕಾರಿಗಳಿಗೆ ನ್ಯಾಯೇನ ಮಾರ್ಗೇಣ ಮಹಿಮನೀಷಾಹ, ರಾಜರುಗಳು ನ್ಯಾಯಬದ್ಧವಾಗಿ ಅಧಿಕಾರ ಮಾಡಲಿ. ನಾವೇನು ಹೆಚ್ಚೇನೂ ಕೇಳೋದಿಲ್ಲ, ಉಳಿದವರಿಗೆ ಏನು ಕೊಡ್ತೀವಿ ಅಷ್ಟನ್ನು ನಮಗೆ ಕೊಡಿ ಅಂತ ನಾವು ಕೇಳುವುದು ಅಷ್ಟೇ ಹೊರತು ಅದಕ್ಕಿಂತ ಹೆಚ್ಚೇನು ಕೇಳೋದಿಲ್ಲ. ಋತುವಿನ ನವರಾತ್ರಿಯ ಪರ್ವಕಾಲ. ನವರಾತ್ರಿ ಅಂತ ಇದನ್ನು ಕರೀತಾರೆ. ರಾತ್ರಿ ಅಂತಂದರೆ ಕತ್ತಲೆಯ ಕಾಲ. ಕತ್ತಲೆಯ ಕಾಲ ಅಂತಂದರೆ ಯಾವುದೂ ಕಾಣದೇ ಇರತಕ್ಕಂತಹ ಕಾಲ, ಕಣ್ಣಿದ್ರೂ ನಾವು ಕುರುಡರಾಗತಕ್ಕಂತಹ ಕಾಲ. ಆ ಕಾಲದಲ್ಲಿ ವಸ್ತು ಕಾಣಬೇಕಾದ್ರೆ ದೀಪ ಹಚ್ಚಬೇಕು. ದೀಪ ಹಚ್ಚಿದರೆ ವಸ್ತುವನ್ನು ನೋಡಲಿಕ್ಕಾಗ್ತದೆ ಅಂತ. ಏನಿದರ ಅರ್ಥ ಅಂತಂದರೆ, ರಾತ್ರಿ ಕಾಲ ಅಂತಂದರೆ ನಮಗೆ ಕಷ್ಟದ ಕಾಲ ಅಂತ ಅರ್ಥ. ಕಷ್ಟ ಬಂದಾಗ ನಾವು ಏನು ಮಾಡಬೇಕು ಅಂತ ತೋಚದೇ ಇದ್ದ ಕಾಲ ಅಂತ ಅರ್ಥ. ಆಗ ನಾವು ದೀಪ ಹಚ್ಚಬೇಕು ಅಂತಂದರೆ ದೀಪದ ಮೂಲಕ ದೇವರನ್ನು ಆವಾಹನೆ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಅದರ ಅರ್ಥ. ಅಂದರೆ ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ ದೇವರ ಹತ್ರ ಬಂದರೆ ದೇವರು ನಮ್ಮ ಕಷ್ಟವನ್ನು ಪರಿಹಾರ ಮಾಡಿ ನಮಗೆ ಭಗವಂತ ದಾರಿ ತೋರಿಸ್ತಾನೆ, ಬೆಳಕನ್ನು ಕೊಡ್ತಾನೆ, ಮಾರ್ಗದರ್ಶನ ಮಾಡ್ತಾನೆ. ಸಮಸ್ಯೆಗಳು ಬಂದಾಗ ಸಮಸ್ಯೆಗೆ ಪರಿಹಾರ ಕೊಡುವಂಥವನು ಭಗವಂತ. ಸಮಸ್ಯೆ ಯಾರು ಕೊಟ್ಟ ಅವನೇ ಸಮಸ್ಯೆಯಿಂದ ನಮ್ಮನ್ನು ದೂರ ಮಾಡ್ತಾನೆ. ಅಜ್ಞಾನಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಅಂತ. ಅಂತಹ ಹಿಂದೂಗಳ ದೊಡ್ಡ ಹಬ್ಬ ದೀಪದ ಹಬ್ಬ. ದೀಪ ನಂದಿಸುವ ಹಬ್ಬ ನಮ್ಮದಲ್ಲ, ದೀಪವನ್ನು ಉರಿಸುವ ಹಬ್ಬ. ಮನೆ ಮನೆಗಳಲ್ಲಿ ದೀಪ ಉರಿಸುವ ಹಬ್ಬ, ಹೊಟ್ಟೆ ಉರಿಸುವ ಹಬ್ಬ ಅಲ್ಲ. ಹೊಟ್ಟೆ ತಣಿಸುವ, ಮಾರ್ಗದರ್ಶನ ಮಾಡುವ, ಜ್ಞಾನದ ದೀಪವನ್ನು ಉರಿಸುವ ಒಂದು ಒಳ್ಳೆಯ ಹಬ್ಬ ಈ ದೀಪೋತ್ಸವ, ನವರಾತ್ರಿಯ ಉತ್ಸವ. 9 ದಿವಸಗಳಲ್ಲಿ ದೇವರ ಪೂಜೆಯನ್ನು ನಾವು ಮಾಡ್ತೇವೆ, ದುರ್ಗಾದೇವಿಯ ಆರಾಧನೆ ಮಾಡ್ತೇವೆ. ರಮೋತ್ಸವ ಕಾಲ ಅಂತ ಇದನ್ನು ಕರೀತಾರೆ. ದುರ್ಗಾದೇವಿ ಮಹಿಷಾಸುರನ ಮರ್ದನೆ ಮಾಡಿದವಳು, ಸಂಹಾರ ಮಾಡಿದವಳು. ನಾನೇ ಅಂತ ಹೇಳುವ ಅಹಂಕಾರಿಗಳು, ಮಹಿಷ ಅಂತಂದರೆ ಕೊಬ್ಬಿದ ಪ್ರಾಣಿ, ಅಹಂಕಾರ ಭರಿತವಾದ ಮದಯುಕ್ತವಾದ ಪ್ರಾಣಿ, ಅದನ್ನು ಸಂಹಾರ ಮಾಡುವವಳು ದುರ್ಗಾದೇವಿ ಅಂತ. ಸಾಮಾನ್ಯವಾಗಿ ಚಿಕ್ಕ ಮಗುವಿನಿಂದ ಪ್ರಾರಂಭ ಮಾಡಿದರೆ ಅದರೊಳಗಿಂದ ಸೊಕ್ಕು ಇರ್ತದೆ. ನಾನು ಅಂತ ಹೇಳಲಿಕ್ಕೆ ಕೂಡುವುದಿಲ್ಲ, ಅದಕ್ಕೆ ಸೊಕ್ಕಿರ್ತದೆ. ಒಂದು ಚಿಕ್ಕ ಮಗುವಿಗೊಂದಿಷ್ಟು ಸೊಕ್ಕಿದೆ ಅಂದರೆ ಯೌವನದಲ್ಲಿ ಎಷ್ಟು ಸೊಕ್ಕಿರುವುದಿಲ್ಲ ಅಂತ. ಏನೇ ಇರಲಿ, ಆ ಒಣ ಪ್ರತಿಷ್ಠೆಯನ್ನು ನಾಶ ಮಾಡುವವಳು ಆ ದುರ್ಗಾದೇವಿ. ಮಹಿಷಾಸುರ ಸತ್ರು ನಮ್ಮ ಒಳಗೆ ಜಾಗೃತವಾದಂತಹ ಮಹಿಷಾಸುರನನ್ನು
ಸಂಹಾರ ಮಾಡಲಿಕ್ಕೋಸ್ಕರ ದುರ್ಗಾದೇವಿಯ ಆರಾಧನೆ ಮಾಡುವ ಈ ಪರ್ವಕಾಲ ಇಡೀ ಜಗತ್ತಿನಲ್ಲಿ ಅಟ್ಟಹಾಸ ಮಾಡುವ ಆ ಉಗ್ರಗಾಮಿಗಳೇ ಮಹಿಷಾಸುರರು. ಅವರನ್ನು ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಈ ಪ್ರತಿಯೊಂದು ದೇವಸ್ಥಾನದಲ್ಲಿ ದೇವರ ಪ್ರಾರ್ಥನೆ ಆಗಬೇಕಾದ್ದು. ಉಗ್ರರು ಬರೀ ನಮಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಕಂಟಕರು. ಮಹಿಷಾಸುರನಂಥವರು ಅವತ್ತೂ ಇದ್ದರು, ಇವತ್ತೂ ಇದ್ದಾರೆ. ಅವರ ಸಂಹಾರಕ್ಕೋಸ್ಕರವಾಗಿ ಎಲ್ಲ ದೇವಾಲಯಗಳಲ್ಲಿ ಪ್ರಾರ್ಥನೆ ನಡೀಬೇಕಾದ್ದು. ಜನರು ನಿರ್ಭೀತರಾಗಿ ಸ್ವಚ್ಛಂದವಾಗಿ ಸಂಚಾರ ಮಾಡುವ ಹಾಗಿರಬೇಕು, ಸ್ವಚ್ಛಂದವಾದ ಜೀವನ ಆಡಬೇಕು. ಉಗ್ರಗಾಮಿಗಳ ಅಟ್ಟಹಾಸದಿಂದ ಮುಗ್ಧರಾದವರು ಬಲಿಪಶುಗಳಾಗುವಂಥದ್ದು ಖಂಡಿತ ಹೇಯವಾದ್ದು. ಹಾಗಾಗಿ ಈ ಹಬ್ಬ ಪೂರ್ಣ ಪ್ರಮಾಣದಲ್ಲಿ ಅನ್ವರ್ಥಕವಾದಂಥದ್ದು. ಇವತ್ತು 9 ದಿವಸಗಳ ನವರಾತ್ರಿ ಮುಗಿಸಿ ಇವತ್ತು ವಿಜಯದಶಮಿಯ ಪರ್ವಕಾಲ. ವಿಜಯದಶಮಿ ಅಂತಂದರೆ ಅದು ವಿಜಯದ ದಶಮಿ. ಇವತ್ತು ವೆಂಕಟರಮಣ ದೇವರ ಬ್ರಹ್ಮೋತ್ಸವ ಹೇಗೆ, ಅದೇ ರೀತಿಯಾಗಿ ಮಧ್ವಾಚಾರ್ಯರು ಜಗದ್ಗುರುಗಳು ಅವತಾರ ಮಾಡಿದ ಒಂದು ಪುಣ್ಯ ದಿವಸ. ಮಧ್ವಾಚಾರ್ಯರು ಅಂತಂದರೆ ವಾಯುದೇವರ 3ನೇ ಅವತಾರ ಅಂತ ಎಲ್ಲ ಪ್ರಮಾಣಗಳು ನಮಗೆ ತಿಳಿಸಿಕೊಟ್ಟಿವೆ. ಬಳಿತಾ ಸೂಕ್ತದಂತಹದ್ದು. ಅಂತಹ ಮಧ್ವಾಚಾರ್ಯರು ಇಡೀ ಜಗತ್ತಿಗೆ ಕ್ಷೇಮವನ್ನು ಕೊಡಲಿಕ್ಕೆ, ಒಳ್ಳೆಯ ಮಾರ್ಗದರ್ಶನ ಮಾಡಲಿಕ್ಕೆ ಬಂದವರು. ಇವತ್ತೂ ಬದರಿಕಾಶ್ರಮದಲ್ಲಿ ಅವರು ಇದ್ದು ನಮ್ಮನ್ನೆಲ್ಲ ಅನುಗ್ರಹಿಸ್ತಾರೆ. ಇವತ್ತೇನು ಉತ್ಸವ ನಡೆಯಿತು ಅದನ್ನು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾರೆ. ನಮ್ಮನ್ನೂ ನೋಡ್ತಾರೆ, ದೇವರನ್ನೂ ನೋಡುವವರು. ಕೆಲವು ವೇದಾಂತದಲ್ಲಿ ನಾವೇ ಕಾಣುವುದಿಲ್ಲ, ಜಗತ್ತೇ ಸುಳ್ಳು. ಕೆಲವು ವೇದಾಂತದಲ್ಲಿ ದೇವರನ್ನೇ ನೋಡಲಿಕ್ಕಾಗುವುದಿಲ್ಲ, ದೇವರನ್ನೂ ನೋಡಲಿಕ್ಕಾಗ್ತದೆ, ಪ್ರಪಂಚವನ್ನೂ ನೋಡಲಿಕ್ಕಾಗ್ತದೆ. ದೇವರಿಗೂ ಪ್ರಪಂಚಕ್ಕೂ ಒಂದು ಕೊಂಡಿ ಅಂತಂದರೆ ಅದು ಮಧ್ವಾಚಾರ್ಯರ ಸಿದ್ಧಾಂತ. ಮಧ್ವರು ಮಾತ್ರ ಅಂತಹ ಮಧ್ವರು ನಮಗೂ ದೇವರಿಗೂ ಇರತಕ್ಕಂತಹ ಒಂದು ಕೊಂಡಿಯಾಗಿ ಭಗವಂತನ ದರ್ಶನ, ಭಗವಂತನ ಒಂದು ಸ್ಪಂದನೆ ನಮಗಾಗಲಿ, ಭಗವಂತನ ಕಡೆಗೆ ಹೋಗುವ ಮಾರ್ಗದರ್ಶನ ಮಾಡುವ ಆಚಾರ್ಯರ ಉತ್ಸವ ಮಧ್ವ ಜಯಂತಿ ಎಲ್ಲ ಮನೆಗಳಲ್ಲಿ ಎಲ್ಲ ಊರಿನಲ್ಲಿ ಅದು ನಡೆಯಲಿ. ಆಚಾರ್ಯರ ಅನುಗ್ರಹದಿಂದ ಕೃಷ್ಣನ ಅನುಗ್ರಹ ಇಡೀ ಜಗತ್ತಿಗಾಗಲಿ. ಅತಿವೃಷ್ಟಿ ಅನಾವೃಷ್ಟಿಗಳು ದೂರವಾಗಿ ಲೋಕದಲ್ಲಿ ಸುಭಿಕ್ಷೆ ಆಗಲಿ, ಸಮೃದ್ಧಿ ಆಗಲಿ ಅಂತ ಅದನ್ನು ಹಾರೈಸ್ತಾ ಎಲ್ರಿಗೂ ದೇವರು ಒಳ್ಳೆಯದು ಮಾಡಲಿ. ಲೋಕ ಸಮಸ್ತಾಹ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮದ ಯಶಸ್ಸಿಗೆ ಗೋಪಾಲ್ ಭಟ್, ವಿಷ್ಣು ಭಟ್, ಜಯರಾಮ್ ಭಟ್, ಗಣೇಶ್ ಭಟ್, ಕರಮ್ಚಂದ ಗೌಡ ಹಾಗೂ ಮಹಿಳಾ ವಿಭಾಗದ ಸದಸ್ಯರು ಪಾಲ್ಗೊಂಡಿದ್ದರು. ಶ್ರೀ ಕ್ಷೇತ್ರದಲ್ಲಿ 108 ತೆಂಗಿನಕಾಯಿ ಮಹಾಗಣಯಾಗ, ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆ, ದೀಪಾರಾಧನೆ, ಭಜನೆ, ಶ್ರೀ ಗಣೇಶನಿಗೆ ರಂಗಪೂಜೆ ನೆರವೇರಿತು. ಶ್ರೀ ಕ್ಷೇತ್ರದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆಚರಣೆಯಿಂದ ಬಡತನ ಸಿರಿತನ ವ್ಯತ್ಯಾಸವಿಲ್ಲದೆ ಎಲ್ಲರೂ ಸಮಾನತೆಯಿಂದ ಕುಟುಂಬ ಸಮೇತ ಈ ವ್ರತವನ್ನ ಆಚರಿಸಿದರೆ ತನು ಮನ ಮನೆಗಳು ಶುದ್ಧೀಕರಣವಾಗುತ್ತದೆ ಎಂದು ವಿದ್ವಾನ್ ರಮಣ ಆಚಾರ್ಯ ಹೇಳಿದರು. ಪಲಿಮಾರು ಮಠದ ಟ್ರಸ್ಟಿ ಹಾಗೂ ಮಕ್ಕಳ ಶಿಬಿರದ ನಿರ್ದೇಶಕ ಸಚ್ಚಿದಾನಂದ ರಾವ್ ವಿಶೇಷ ಪೂಜೆ ಸಲ್ಲಿಸಿ ದೀಪ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 10 ದಿನಗಳ ಕಾಲ ನಡೆಯುವ ಈ ಶಿಬಿರದಲ್ಲಿ ಪ್ರತಿದಿನ ವಿಷ್ಣು ಸಹಸ್ರನಾಮ, ಸಂಗೀತ, ಪುರಾಣ ಕಥೆಗಳ ಸನಾತನ ಧರ್ಮಗಳ ಚಿಂತನೆ, ಸಂಸ್ಕೃತ ಸಂಭಾಷಣೆ, ಹನುಮಂತನ ಪೂಜಾ ವಿಧಿವಿಧಾನ, ಯೋಗಗಳು ನೆರವೇರಿದವು ಎಂದರು. ಈ ಒಂದು ವೇದಿಕೆಯಾದ ಪ್ರತಿಭಾ ವಿಕಸನಕ್ಕೆ ಪಲಿಮಾರು ಮಠ ವೇದಿಕೆಯಾಗಿ ರೂಪುಗೊಂಡಂತಾಗಿದೆ. ಈ ಒಂದು ವರ್ಣರಂಜಿತ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಬಂಗಾಲ ಬಾಲಕಲಾವಿದರಿಂದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಿತು. ತುಳು ಕನ್ನಡಿಗರೆಂಬ ಭೇದವಿಲ್ಲದೆ ಶ್ರೀ ದೇವರ ಭಕ್ತಾದಿಗಳು ದೇವರ ಪ್ರಸಾದವಾಗಿ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡಿದ್ದರು. ಮುಂಬಯಿಯ ಉದ್ಯಮಿಗಳು, ಸಮಾಜ ಸೇವಕರು, ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀದೇವರ ಕೃಪೆಗೆ ಪಾತ್ರರಾದರು. ಶ್ರೀ ವೆಂಕಟೇಶ್ವರ ಗೋವಿಂದ, ವೈಕುಂಠ ಮಾಧವ ಗೋವಿಂದ, ಲಕ್ಷ್ಮೀನಾರಾಯಣ ಗೋವಿಂದ, ಪದ್ಮಾವತಿ ಪ್ರಿಯ ಗೋವಿಂದ. ಶ್ರೀ ವೆಂಕಟೇಶ್ವರ ಗೋವಿಂದ, ವೈಕುಂಠ ಮಾಧವ ಗೋವಿಂದ, ಲಕ್ಷ್ಮೀನಾರಾಯಣ ಗೋವಿಂದ, ಪದ್ಮ
सर्वसंरक्षका भयनाशना मुक्तिप्रदायका कमलेक्षणा आधिनिवारण शक्तविभो व्याधिनिवारण शक्तप्रभो श्री वेङ्कटेश्वर गोविन्द वैकुण्ठ माधव गोविन्द लक्ष्मीनारायण गोविन्द पद्मावती प्रिय गोविन्द अखिलाण्ड ब्रह्माण्ड परिपालका निखिल चराचर ततिनायका शत्रुनिवारण द्वतसायका भक्तपालक देवा करुणार्णवा श्री वेङ्कटेश्वर गोविन्द वैकुण्ठ माधव गोविन्द लक्ष्मीनारायण गोविन्द पद्मावती प्रिय गोविन्द कैवल्यदायका शुभदायका देवगन्धर्वादि गणसन्नुता सद्गुण परिपूर्ण लक्ष्मीपते लोकरक्षक देवा करुणानिधे श्री वेङ्कटेश्वर गोविन्द वैकुण्ठ माधव गोविन्द लक्ष्मीनारायण गोविन्द पद्मावती प्रिय गोविन्द लक्ष्मीनारायण मधुसूदना पुष्करिणी तीर सम्मोदिता वेङ्कटपर्वत नित्यनिवास सङ्कष्टनाशना श्रीनिवासा श्री वेङ्कटेश्वर गोविन्द वैकुण्ठ माधव गोविन्द लक्ष्मीनारायण गोविन्द पद्मावती प्रिय गोविन्द अज्ञानकानन दावानला मोक्षप्रदायका मधुसूदना वेङ्कटागिरिवास करुणार्णवा सङ्कष्टनाशना नारायणा श्री वेङ्कटेश्वर गोविन्द वैकुण्ठ माधव गोविन्द लक्ष्मीनारायण गोविन्द पद्मावती प्रिय गोविन्द वडपत्रशायि श्रीकृष्ण हरे दशरथनन्दन राम हरे श्रीदेवकी सुत देव हरे सीतावल्लभ राम हरे श्री वेङ्कटेश्वर गोविन्द वैकुण्ठ